ಬೆಂಗಳೂರಿಗೆ ಬರ್ತಾ ಇದ್ದ ಆಂಬ್ಯುಲೆನ್ಸ್ ತಿರುಪತಿ ಹತ್ತಿರ ಭೀಕರ ಅಪಘಾತಕ್ಕೀಡಾಗಿದೆ. ನಿಂತಿದ್ದ ಟ್ರಕ್ಗೆ ಗುದ್ದಿದ ರಭಸಕ್ಕೆ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದ ಆ ಕುಟುಂಬಕ್ಕೆ ವಿಧಿಯೇ ಸಂಚಕಾರ ತಂದಿದೆ. ಸೋಮವಾರ ಬೆಳಗಿನ ಜಾವ 3:45 ಸುಮಾರಿಗೆ ಶ್ರೀಕಾಳಹಸ್ತಿಯ ಉರಂದೂರು ಹತ್ತಿರ ಈ ದುರಂತ ನಡೆದಿದೆ. ಆಂಬ್ಯುಲೆನ್ಸ್ನಲ್ಲಿ ರೋಗಿ ಸೇರಿ ಒಟ್ಟು 6 ಜನರಿದ್ರು. ಚಾಲಕ ನಿದ್ದೆ ಮಂಪರಿನಲ್ಲಿದ್ದ ಕಾರಣ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಟ್ರಕ್ ಗಮನಿಸದೆ ಅತಿವೇಗವಾಗಿ ಹೋಗಿ ಗುದ್ದಿದ್ದಾನೆ. ಮೃತರಾದವರೆಲ್ಲರೂ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯವರು ಅಂತ ತಿಳಿದುಬಂದಿದೆ. ಅಪಘಾತದ ತೀವ್ರತೆಗೆ ಆಂಬ್ಯುಲೆನ್ಸ್ ನುಜ್ಜುಗುಜ್ಜಾಗಿದ್ದು, ಪೊಲೀಸರು ಕ್ರೇನ್ ಸಹಾಯದಿಂದ ಶವಗಳನ್ನ ಹೊರತೆಗೆದಿದ್ದಾರೆ. ರೋಗಿ ಬೋಜೋನ್ ಡೊಲೋಯಿ, ಅವರ ಪತ್ನಿ, ಸಹೋದರ ಮತ್ತು ಕ್ಲೀನರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರೋ ಇಬ್ಬರನ್ನ ಶ್ರೀಕಾಳಹಸ್ತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ದೂರದ ಪ್ರಯಾಣ ಮಾಡುವಾಗ ಚಾಲಕರು ಎಚ್ಚರಿಕೆಯಿಂದ ಇರಬೇಕಿರೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.